ನಮಸ್ಕಾರ ಅಮ್ಮೀಸ್ ಕುಕ್ಕರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ತುಂಬ ದಿನಗಳಾದ ನಂತರ ನಾನು ಮತ್ತೊಂದು ಸ್ವೀಟ್ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನಂತಂದರೆ ಈ ಹೆಸರು ಬೇಳೆ ಮತ್ತು ಸಬ್ಬಕ್ಕಿನ ಹಾಕ್ಕೊಂಡು ತುಂಬಾ ಟೇಸ್ಟಿಯಾಗಿರುವ ತುಂಬಾ ಹೆಲ್ದಿಯಾಗಿರುವ ಒಂದು ಪಾಯಸನ ನಾವು ಮಾಡ್ಬೋದು. ಇದಕ್ಕೆ ನಾವು ಕೋಕೋನಟ್ ಹಾಲು ಮತ್ತು ಹೆಸರು ಬೇಳೆ ಬೆಲ್ಲ ಹಾಕೋದ್ರಿಂದ ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು, ತುಂಬಾ ಈಸಿ ಆಗಿದೆ ಕೂಡ, ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ. ಒಂದ್ಸರಿ ನೀವು ಈ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಈ ರುಚಿ ರುಚಿಯಾಗಿರುವಂತಹ ಹೆಸರು ಬೇಳೆ ಮತ್ತು ಸಬ್ಬಕ್ಕಿ ಪಾಯಸನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಮೊದಲು ನಮಗೆ 1 ಕಪ್ ಸಬ್ಬಕ್ಕಿ ಬೇಕು, ಆಮೇಲೆ 1 ಕಪ್ ಹೆಸರು ಬೇಳೆ, ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲ ತಗೊಳ್ಳಿ. ನೀವು ಶುಗರು ಹಾಕ್ಬೋದು, ಬಟ್ ನಾನು ಬೆಲ್ಲ ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ಆಮೇಲೆ 1 ಕಪ್ಪಷ್ಟು ನಮಗೆ ಮಿಲ್ಕ್ ಬೇಕಾಗುತ್ತೆ. ದಪ್ಪ ಮಿಲ್ಕ್ ಇದ್ರೆ ತುಂಬ ಒಳ್ಳೆಯದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಸೇಮ್ 1 ಕಪ್ಪಷ್ಟು ನಮಗೆ ಕೋಕೋನಟ್ ಮಿಲ್ಕ್ ಬೇಕಾಗುತ್ತೆ. ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ, ಇದರಿಂದ ಸ್ವಲ್ಪ ತಿಕ್ ಬರುತ್ತೆ ಪಾಯಸ. ಒಂದು ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಆಮೇಲೆ ಒಂದು ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ತುಪ್ಪ, ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಏಲಕ್ಕಿ. ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ನಮ್ಗೆ ಬೇಕಾಗಿರೋದು. ಮೊದಲಿಗೆ ನಾವು ಸಬ್ಬಕ್ಕಿ ಮತ್ತು ಹೆಸರು ಬೇಳೆನ ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಬೇಯಿಸಬೇಕು. ನಾವು ಬೇಯಿಸುವಾಗ ಇದಕ್ಕೆ ಸಾಲ್ಟ್ ಏನು ಹಾಕ್ಲಿಕ್ಕಿಲ್ಲ. ಸ್ವಲ್ಪ ನೀರಲ್ಲಿ ಜಾಸ್ತಿ ತೊಳೆಬೇಡಿ, ಸ್ವಲ್ಪ ತೊಳೆದ್ಬಿಟ್ಟು ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರಿಟ್ಟು 1 ವಿಷಲ್ ಹಾಕಿ ಬೇಯಿಸಿದ್ರೆ ಸಾಕು. ಜಸ್ಟ್ ಒಂದೇ 1 ವಿಷಲ್ ಹಾಕಿದ್ರೆ ಸಾಕು. ನಾನಿವಾಗ ಅದನ್ನ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಮೀನ್ ಟೈಮ್ ಇವಾಗ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೊಂಡು ಇಟ್ಕೊಳ್ಳಿ. ಇದನ್ನ ಮೀಡಿಯಂ ರೇಂಜ್ಗೆ ಫ್ರೈ ಮಾಡ್ಕೊಂಡು ಇಟ್ಕೊಳ್ಳಿ. ಇದು ರೆಡಿ ಆಗಿದೆ. ಇವಾಗ ನಮ್ಮದು ಸಬ್ಬಕ್ಕಿ ಮತ್ತು ಹೆಸರು ಬೇಳೆ ಕೂಡ ಬೆಂದಿದೆ. ಒಂದೇ 1 ವಿಷಲ್ ಹಾಕಿದ್ರೆ ಸಾಕು, ಯಾಕಂತಂದ್ರೆ ಹೆಸರು ಬೇಳೆ ಮತ್ತು ಸಬ್ಬಕ್ಕಿ ತುಂಬ ಫಾಸ್ಟ್ ಆಗಿ ಬೇಯುತ್ತೆ. ನೋಡಿ, ಇಷ್ಟು ಸಾಕು, ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಪಾಯಸ ಮಾಡ್ಕೊಳ್ಳೋಣ. ಇವಾಗ ಬೆಂದಿರೋ ಸಬ್ಬಕ್ಕಿ ಮತ್ತು ಹೆಸರು ಬೇಳೆನ ಪಾಯಸ ಮಾಡುವಂಥ ಪಾತ್ರೆಗೆ ಹಾಕೊಳ್ಳಿ. ಸ್ಟವ್ ಮೇಲೆ ಇಡಿ. ಇವಾಗ ಉರಿ ಹಚ್ಚೋದು ಬೇಕಾಗಿಲ್ಲ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಪಾಯಸನ ಹದ ಮಾಡಿಕೊಂಡು ಆಮೇಲೆ ನಾವು ಉರಿ ಹಚ್ಚಿಬಿಟ್ಟು ಬೇಯಿಸ್ಬೋದು. ಇವಾಗ ನಾನು ಅದಕ್ಕೆ ಬೆಲ್ಲನ ಹಾಕೊತಾ ಇದ್ದೀನಿ. ಅದಾದ ನಂತರ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕೊಂಡ ನಂತರ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಅದು ಉಂಡೆ ಉಂಡೆ ಆಗೋ ಚಾನ್ಸಸ್ ಇರುತ್ತೆ. ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇವಾಗ ಮಿಲ್ಕನ್ನು ಹಾಕೊಳ್ಳೋಣ. ಮತ್ತು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೋಕೋನಟ್ ಮಿಲ್ಕನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಇದಕ್ಕೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳೋಣ. ಏಲಕ್ಕಿ, ಆಮೇಲೆ ಚಿಟಿಕೆಯಷ್ಟು ಉಪ್ಪು ನೋಡಿಕೊಂಡು ಹಾಕೊಳ್ಳಿ, ಜಾಸ್ತಿ ಉಪ್ಪು ಹಾಕೋದು ಬೇಡ. ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು, ಆಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಫ್ರೈ ಮಾಡ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿನ ಹಾಕೊಳ್ಳಿ. ನೆಕ್ಸ್ಟ್ 2 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಹಾಕೊತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಮತ್ತು ನನಗೆ ಆ ಫ್ಲೇವರ್ ತುಂಬ ಇಷ್ಟ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇವಾಗ ಈ ಮಿಕ್ಸನ್ನು ನೀಟಾಗಿ ನೀವು ಕದಡ್ಕೊಂಡು ಯಾವ ಕನ್ಸಿಸ್ಟೆನ್ಸಿಗೆ ಬೇಕು, ನಿಮಗೆ ಯಾವ ಹದಕ್ಕೆ ಬೇಕು ರೆಡಿ ಮಾಡ್ಕೊಳ್ಳಿ. ನಿಮಗೆ ಪಾಯಸ ತುಂಬ ತಿಕ್ಕಬೇಕಿದ್ರೆ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಅಡ್ಜಸ್ಟ್ ಮಾಡಿಕೊಂಡು. ನೆಕ್ಸ್ಟ್ ಇವಾಗ ನಾವು ಇದನ್ನ ಬೇಯಿಸಬೇಕಾಗುತ್ತೆ. ತುಂಬ ಜಾಸ್ತಿ ದಪ್ಪ ಇಟ್ಕೋಬೇಡಿ, ಯಾಕಂತಂದರೆ ಬೆಂದಾಗ ಅದು ಮತ್ತೆ ದಪ್ಪ ತಿಕ್ಕಾಗಿ ಬರುತ್ತೆ. ಸೊ ಇವಾಗ ನಾವಿದನ್ನ ಕುದಿಸ್ಬೇಕು. ಇವಾಗ ಸ್ಟವನ್ನು ಹಚ್ಚಿ ಹೈ ಫ್ಲೇಮ್ ಇಟ್ಕೊಂಡು ನಾವಿದನ್ನ ಕುದಿಸ್ಬೇಕು. ಬಟ್ ಪಾಯಸ ಕುದಿಸ್ಬೇಕಿದ್ರೆ ನೀವು ಅವಾಗವಾಗ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ದಿದ್ರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಪಾಯಸ ಚೆನ್ನಾಗಿ ಬೇಯ್ತಾ ಇದೆ. ಒಂದು 7-8 ನಿಮಿಷದೊಳಗಡೆ ಚೆನ್ನಾಗಿ ಬೇಯುತ್ತೆ. ಇದು ಇನ್ನೂ ಒಂದು ಸ್ವಲ್ಪ ತಿಕ್ ಬರಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ನಾನು ಇದನ್ನ ಕುದಿಸ್ತೇನೆ. ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ, ಇಷ್ಟೇ ಇರೋದು ಪಾಯಸ.
ಈ ಬೆಲ್ಲದ ಪಾಯಸ ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟು ತಿಕ್ಕಾದ್ರೆ ಸಾಕು. ಇದು ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ದಪ್ಪ ಬರುತ್ತೆ. ಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ಕುದಿಸಿ ನೀವು. ಬಟ್ ನಾನು ಆಲ್ಮೋಸ್ಟ್ ಇಷ್ಟು ಅದಕ್ಕೆ ಬರುವಾಗ ಇದನ್ನ ಸ್ಟಾಪ್ ಮಾಡ್ತೀನಿ. ನೋಡಿ, ಸೂಪರ್ಬ್ ಆಗಿರುವಂತಹ ಅದ್ಭುತವಾಗಿರುವಂತಹ ಬೆಲ್ಲದ ಹೆಸರು ಬೇಳೆ ಮತ್ತು ಸಬ್ಬಕ್ಕಿ ಪಾಯಸ ರೆಡಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ಮಂಗಳೂರು ಕಡೆ ಇದು ತುಂಬ ಫೇಮಸ್ ಕೂಡ. ಎನಿ ಫಂಕ್ಷನ್ಗೆ ಯೂಶ್ವಲಿ ಬೆಲ್ಲದ ಪಾಯಸನೇ ಜಾಸ್ತಿಯಾಗಿ ಮಾಡ್ತಾರೆ. ನಾವು ಹೆಸರು ಬೇಳೆ, ಬೆಲ್ಲ, ತುಪ್ಪ, ಸಬ್ಬಕ್ಕಿ ಮತ್ತು ಕೋಕೋನಟ್ ಮಿಲ್ಕ್ ಎಲ್ಲ ಹಾಕೋದ್ರಿಂದ ಇದು ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಒಂದ್ಸರಿ ನೀವು ಕೂಡ ಈ ಪಾಯಸನ ಮಾಡಿ ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆಯೇ ನನ್ನ ಇವತ್ತಿನ ವಿಡಿಯೋ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.